ಶ್ರೀ ವಿದ್ಯೇಶ ವಿದ್ಯಾಮಾನ್ಯ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಾರ್ಕೂರು ಇದರ ವಾರ್ಷಿಕ ಕ್ರೀಡಾಕೂಟ ಮಂಗಳವಾರ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಬೆಂಗಳೂರು ಸಿಟಿ ಪೊಲೀಸ್ ಮತ್ತು ರಾಷ್ಟ್ರೀಯ ವಾಲಿಬಾಲ್ ಕೋಚ್ ನವೀನ್ ಶೆಟ್ಟಿ ಮಾತನಾಡಿ, ಪ್ರಾಥಮಿಕ ಶಾಲಾ ಹಂತದಲ್ಲಿ ಶಿಕ್ಷಣದ ಜೊತೆ ಕ್ರೀಡೆಯಲ್ಲಿ ತೊಡಗಿಸಿಕೊಂಡರೆ ಸೋಲನ್ನು ಸವಾಲಾಗಿಸುವ ಕ್ರೀಡೆಯಂತೆ ಬದುಕಿನಲ್ಲಿ ಧೈರ್ಯ ಮತ್ತು ಆತ್ಮಬಲ ಹೆಚ್ಚುತ್ತದೆ ಎಂದರು. ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಅಧ್ಯಕ್ಷ ಬಾರ್ಕೂರು ಶಾಂತರಾಮ್ ಶೆಟ್ಟಿ, ಬಿಎಂ ಸೋಮಯ್ಯ, ಜಿ ಕೃಷ್ಣ ಹೆಬ್ಬಾರ್, ಮುಖ್ಯೋಪಾಧ್ಯಾಯಿನಿ ಪ್ರೀತಿ ರೇಖಾ, ದೈಹಿಕ ಶಿಕ್ಷಕಿ ಜ್ಯೋತಿ ಮೊದಲಾದವರು ಉಪಸ್ಥಿತರಿದ್ದರು. ಅಂತ ಒಂದು ಬಂದಾಗ ನಾವು ಎಜುಕೇಶನ್ ಮೊದಲೆಲ್ಲ ಏನಾಗ್ತಿತ್ತು, ತುಂಬಾ ಎಜುಕೇಶನ್ಗೆ ಇದು ಕೆಲವೊಂದು ಪೇರೆಂಟ್ಸ್ ಗಳು ನಾನು ಅಬ್ಸರ್ವ್ ಮಾಡ್ತೇನೆ, ಎಜುಕೇಶನ್ಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಮತ್ತೆ ಸ್ಪೋರ್ಟ್ಸ್ ಬಗ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಯಾವಾಗ ಗೊತ್ತಾಗುತ್ತೆ ಅಂದಾಗ ಮಕ್ಕಳು ತುಂಬಾ ಇದಾದಾಗ, ಯಾವುದೋ ಒಂದು ಎಕ್ಸಾಮ್ಸ್ ಅಲ್ಲಿ ಏನಾದ್ರು ತುಂಬಾ ಕಡಿಮೆ ಮಾರ್ಕ್ಸ್ ಬಂದಾಗ, ತುಂಬಾ ಕಷ್ಟ ಹೋಗಿ ಡಿಪ್ರೆಷನ್ ಒಳಗಾದಾಗ ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಮಾಡಿದೀವಿ ಅಂತ ತುಂಬಾ ಲೇಟ್ ಆಗಿ ಗೊತ್ತಾಗ್ತಾ ಇರುತ್ತೆ. ಆದ್ರೆ ನನ್ಗೆ ಗೊತ್ತಿರೋ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ನನ್ನ ಅನುಭವ ಬಂದಂಗೆ